ಫೈನಲ್ ಆಗಿ ನಮಗೆ ಈ ಕಥೆಗೆ ಒಂದು ಚೆನ್ನಾಗಿರುವ ಒಂದು ಟೈಟಲ್ ಅನ್ನ ಆಕ್ಚುಲಿ ಸಜೆಸ್ಟ್ ಮಾಡಿದ್ದು ಕಾಂತಾರ ಅನ್ನೋ ಹೆಸರನ್ನ ರಿಷಬ್ ಸರಿಗೆ ರಾಜ್ ಬಿ ಶೆಟ್ಟಿ. ಈ ಕಾಡು ಕೂಡ ನಿಮಗೆ ಎಷ್ಟೊಂದು ಡೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೊಂದು ಪ್ಲೇಸ್ ಇದೆ ಪಾರಿ ಅಂತ ಹೇಳಿ, ಅಂದ್ರೆ ಅದು ಪ್ರಾಣಿಗಳು ನೀರು ಕುಡಿಯುವಂತ ಜಾಗ. ಅದರಲ್ಲಿ ನಿಜವಾಗ್ಲೂ ಚಿರತೆಗಳು, ಕಾಡು ಪ್ರಾಣಿಗಳು ನಾವು ಕಣ್ಣಾರೆ ನೋಡಿದ್ದೀವಿ. ಕೆಲವರು ಹುಲಿ ನೋಡಿದ್ದಾರೆ ಅಂತಾನು ಅಂತಾರ. ಕಂಬಳ ಮತ್ತು ಕೋಲ ಅವರು ತುಂಬಾ ಮನಸ್ಸಿನಿಂದ ಇಷ್ಟಪಡುವಂತಹ ಎರಡು ವಿಷಯಗಳು. ಅವರಿಗೆ ಈ ವಿಷಯ ಅವರ ಮುಖಾಂತರ ಜಗತ್ತಿಗೆ ತೋರಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋದೇ ಅವರಿಗೊಂದು ಭಯಂಕರ, ಅಂದ್ರೆ ತುಂಬಾ ಹೆಮ್ಮೆ ಇರುವಂತ ಒಂದು ವಿಷಯ ಅವರಿಗೆ. ಅವರು ಮಾಡಿರೋ ಯಾವ ಆಕ್ಷನ್ ಸೀಕ್ವೆನ್ಸ್ ಅಲ್ಲೂ ರಿಷಬ್ ಶೆಟ್ಟಿ ಅವರು ಡೂಪ್ ಹಾಕ್ಲಿಲ್ಲ ಈ ಸಿನಿಮಾದಲ್ಲಿ. ಸೊ ಒಬ್ಬ ಸಿನಿಮಾ ಮಾಡೋನು ಹೋಗಿ ನಾನು ಕೋಣ ಹೊಡಿಸ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇರೋದಂಥ ವಿಷಯ. ಆದರೆ ಇವರು ಅದಕ್ಕೋಸ್ಕರ ಆ ವಿಷಯ ಎಲ್ಲ ಅವ್ರಿಗೆ ಮುಂಚೆನೆ ಗೊತ್ತಿರೋದ್ರಿಂದ ಅವರು ತುಂಬ ದಿವಸಗಳ ಟ್ರೈನಿಂಗ್ ತಗೊಳ್ತಾರೆ. ಕಾಂತಾರ ಅನ್ನೋ ಕಥೆಯನ್ನು ನಮಗೆ ಬೇರೆ ಎಲ್ಲೂ ಶೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಕೆರಾಡಿಯಲ್ಲಿ ಶೂಟ್ ಆಗಿರೋದ್ರಿಂದ ಇವತ್ತು ಅಷ್ಟು ಅದ್ಭುತವಾಗಿ ಅದು ನಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಹಾಕಿರೋ ಸೆಟ್ಟಿಗೆ ತುಂಬ ಕಾಂಡ್ಗಳು ನಡೆದಿವೆ. ಪೀಸ್ಫುಲ್ ಆಗಿ ಆಗುವಂಥ ಜಾಗ ಅಲ್ಲ ಅದು. ತುಂಬ ಮಿಸ್ಟೀರಿಯಸ್ ಫಾರೆಸ್ಟು, ಮಿಸ್ಟೀರಿಯಸ್ ಪ್ಲೇಸ್ ಕೂಡ ಅದು. ಇವರು ಆರ್ಟ್ ಡಿಪಾರ್ಟ್ಮೆಂಟ್ ಅವರಿಗಂತೂ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟಿರುವಂಥ ಇನ್ಸ್ಟೆನ್ಸ್ಗಳಿವೆ. ನಾವು ಕೋಲ ಶೂಟ್ ಆಗೋ ಒಂದು 25 ದಿವಸ ಮುಂಚೆನೇ ಎಲ್ಲರೂ ನಾನ್ ವೆಜ್ ಬಿಟ್ಟಿದ್ದಾರೆ. ಆಮೇಲೆ ನಾವು ಆ ಅಂಗಳ ಏನಿದೆ ಅದ್ರೊಳಗೆ ಯಾರು ಚಪ್ಪಲಿ ಕೂಡ ಹಾಕ್ತಾ ಇರಲಿಲ್ಲ. ಬೇಸಿಕ್ಲಿ ಇಟ್ ವಾಸ್ ಸೆಟ್. ರಿಷಬ್ ಸರಿಂದ ಬಂದಿರೋ ಇನ್ಪುಟ್ ಪ್ರಕಾರ ನಾವು ಅದನ್ನು ನಮ್ಮ ದೈವಸ್ಥಾನವೇ ಅಂತಲೇ ನಾವು ತಿಳ್ಕೊಂಡಿದ್ದು. ಅದಕ್ಕೋಸ್ಕರ ಒಬ್ಬರು ಚಪ್ಪಲಿ ಕೂಡ ಹಾಕದೆ ನಾವು ಚಪ್ಪಲಿ ಎಲ್ಲ ಹೊರಗೇನೆ ಬಿಟ್ಟು ನಾವು ಶೂಟ್ ಮಾಡ್ತಿದ್ದಿದ್ದು. ಹಲೋ, ನಮಸ್ತೆ. ನನ್ನ ಹೆಸರು ಶನಿಲ್ ಗುರು ಅಂತ ಹೇಳಿ. ನಾನು ಬೇಸಿಕ್ಲಿ ಒಬ್ಬ ನಟ. ಕಾಂತಾರ ಚಿತ್ರದಲ್ಲಿ ನಾನೊಬ್ಬ ಕೋ ರೈಟರ್ ಆಗಿ, ಒಬ್ಬ ನಟನಾಗಿ, ಮತ್ತು ಒಂದು ಸ್ಕ್ರಿಪ್ಟ್ ಸೂಪರ್ವೈಸರ್ ಆಗಿ ದುಡಿದಿದ್ದೀನಿ. ಸೊ ಕಾಂತಾರ ಒಂದು ದಂತಕಥೆ. ಇದು ಹೊಂಬಾಳೆ ಫಿಲ್ಮ್ಸ್ ಅವರ ಪ್ರೊಡಕ್ಷನಲ್ಲಿ ಬರುವಂತಹ ಸಿನಿಮಾ. ರಿಷಬ್ ಶೆಟ್ಟಿ ಅವರು ಈ ಚಿತ್ರನ ಬರೆದು ಈ ಚಿತ್ರನ ನಿರ್ದೇಶಿಸ್ತಿದ್ದಾರೆ. ಕಾಂತಾರ ಸಿನಿಮಾಗೆ ನಿಮ್ಮ ಎಂಟ್ರಿ ಆಗಿದ್ದು ಯಾವಾಗ? ಟೈಟಲ್ ಇಟ್ಟಾದ ಮೇಲೆ ಅದಕ್ಕಿಂತ ಮುಂಚೆನಾ? ಕಾಂತಾರ ಸಿನಿಮಾಕ್ಕೆ ನಾನು ಎಂಟ್ರಿ ಕೊಡಬೇಕಾದ್ರೆ ಫಸ್ಟ್ ಡ್ರಾಫ್ಟ್ ಏನಿತ್ತು, ಅದು ಫಸ್ಟ್ ಡ್ರಾಫ್ಟ್ ಅಂತ ಹೇಳಿದರೆ ಒಂದು 24 ಪೇಜಿದ್ದು ಒಂದು ಕಂಟೆಂಟ್ ಆ್ಯಂಡ್ ಎಲಿಮೆಂಟ್ಸ್ಗಳನ್ನು ರಿಷಬ್ ಸರ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರು ಕಾಂತಾರದ್ದು. ಸೊ ಆಗ ಹೆಸರು ಕೂಡ ಕಾಂತಾರ ಅಂತ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಫಿಲ್ಮ್. ಅಂದರೆ ಒಂದು ಈ ಜಾನರಿನ ಫಿಲ್ಮನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಕಂಟೆಂಟ್ ಆ್ಯಂಡ್ ಎಲಿಮೆಂಟ್ಸ್ ಮಾಡಿದ್ರು. ಕಥೆಯ ಜಿಸ್ಟ್ ಇತ್ತು ಅದರಲ್ಲಿ, ಮತ್ತು ಒಂದಿಷ್ಟು ವಿಷಯಗಳಿದ್ವು. ಒಂದು ಏನು ಆಗಬೇಕು, ಏನು ನಡಿಬೇಕು ಸಿನಿಮಾದಲ್ಲಿ, ಏನೆಲ್ಲ ವಿಷಯಗಳನ್ನು ನಾವು ಆಡಿಯನ್ಸಿಗೆ ಹೇಳಬೇಕು, ಇದೆಲ್ಲವೂ ಅದರಲ್ಲಿ ಡೀಟೇಲ್ ಆಗಿ ಬರೆದಿದ್ರು ರಿಷಬ್ ಸರ್. ಸೊ ಅವರು ನಮ್ಮನ್ನು ಕರೆದು ನಾವು ಆ್ಯಸ್ ಅ ಕೋ ರೈಟರ್ಸ್, ಅಂದರೆ ನಾವೊಂದು 5 ಜನ ತಂಡ ಅಂತ ಹೇಳಿದರೆ, ಶ್ಯಾಮ್ ಪ್ರಸಾದ್ ಅಂತ ಒಬ್ಬರು, ಅನಿರುದ್ಧ್ ಮಹೇಶ್ ಅಂತ ಇನ್ನೊಬ್ಬರು, ನಾನು ಬೇಸಿಕ್ಲಿ ಶನಿಲ್ ಗುರು, ಮತ್ತು ಇನ್ನೊಬ್ಬರು ನಟ ಪ್ರಕಾಶ್ ತುಮಿನಾಡ್ ಅವರು, ಮತ್ತು ರಿಷಬ್ ಸರ್. ಸೊ ಈ 5 ಜನರ ತಂಡ ಸೇರಿಕೊಂಡು ನಾವು ಕಾಂತಾರ ಬರೆದಿರೋದು. ಬರಿಬೇಕಾದ್ರೆ ಇದಕ್ಕೆ ಕಾಂತಾರ ಅಂತ ಹೆಸರಿರಲಿಲ್ಲ. ನಾವು ಇವೆಂಚುವಲಿ ಸ್ಕ್ರಿಪ್ಟ್ ಬರಿತಾ ಇದಕ್ಕೆ ಏನು ಹೆಸರಿಡ್ಬೋದು ಅಂತ ಒಂದು ಥಾಟ್ ಪ್ರೊಸೆಸ್ ನಮ್ಮ ತಲೆಯಲ್ಲಿ ಓಡ್ತಾ ಇತ್ತು. ತುಂಬ ಜನರನ್ನು ನಾವು ಕನ್ಸಲ್ಟ್ ಮಾಡ್ತೀವಿ, ನಾವು ಕತೆ ಜಸ್ಟ್ ಹೇಳ್ತೀವಿ, ಇದಕ್ಕೆ ಏನು ಹೆಸರು ನಿಮ್ಮ ತಲೆಯಲ್ಲಿ ಹೊಳೆಯುತ್ತೆ ಅಂತ ಕೇಳ್ತೀವಿ. ಆದರೆ ಫೈನಲ್ ಆಗಿ ನಮಗೆ ಈ ಕಥೆಗೆ ಒಂದು ಚೆನ್ನಾಗಿರುವ ಒಂದು ಟೈಟಲನ್ನು ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ದು ಕಾಂತಾರ ಅನ್ನೋ ಹೆಸರನ್ನು ರಿಷಬ್ ಸರಿಗೆ ರಾಜ್ ಬಿ ಶೆಟ್ಟಿ. ಸೊ ರಾಜ್ ಬಿ ಶೆಟ್ಟಿ ಅವರು ಈ ಕಾಂತಾರ ಅನ್ನೋ ಟೈಟಲ್ ಹೆಂಗೆ ಅನಿಸುತ್ತೆ ನೋಡಿ ಒಮ್ಮೆ ಅಂತ ಹೇಳಿದರು. ಸೊ ನಾವು ಫಸ್ಟಿಗೆ ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡದಿದ್ರು ಕೂಡ ನಾವು ಇವೆಂಚುಲಿ ಬರಿತಾ ಹೋಗ್ಬೇಕಾದ್ರೆ ಈ ಕಥೆಗೆ ಕಾಂತಾರ ಅನ್ನೋ ಒಂದು ಟೈಟಲ್ ಏನಿದೆ ಅದು ಸೂಕ್ತ ಅಂತ ಅನ್ನಿಸ್ತಾ ಹೋಯಿತು. ಸೊ ಫೈನಲಿ ವಿತ್ ಎವ್ರಿಬಡೀಸ್ ಅಂದರೆ ಎಲ್ಲರ ಕನ್ಸಲ್ಟೇಷನ್ ಮೇರೆಗೆ, ಎಲ್ಲರ ಡಿಸಿಷನ್ ಮೇರೆಗೆ ಫೈನಲಿ ಕಾಂತಾರ ಅನ್ನೋ ಟೈಟಲ್ನ ಈ ಒಂದು ಸಿನಿಮಾಕ್ಕೆ ನಾವು ಬಿಟ್ಟಿರೋದು. ಯಾಕೆ ಅಷ್ಟು ಸೂಕ್ತ ಅನಿಸ್ತು ಅಂತ ಹೇಳಿದರೆ, ಕಾಂತಾರ ಅನ್ನೋದು ಒಂದು ಮಿಸ್ಟೀರಿಯಸ್ ಫಾರೆಸ್ಟು, ಮತ್ತು ಗುಡ್ಡಗಾಡು, ಸೈನ್ ಅಂತ ಅದಕ್ಕೊಂದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದಕ್ಕೆ ಇನ್ನೊಂದು ಮೀನಿಂಗ್ ಇದೆ. ಕಾಂತಾರ ಅಂತೇಳಿ ಒಂದು ಸೈನ್ ಅಂತೇಳಿ, ಅಂದರೆ ಒಂದು ಸಿಂಬಲ್, ಅಂದರೆ ಏನೋ ತೋರಿಸ್ತಾ ಇದೆ, ನಿಮ್ಗೆ ಏನೋ ಹೇಳ್ತಾ ಇದೆ, ಇಂಟ್ಯೂಷನ್, ನಿಮಗೆ ಏನೋ ಹೇಳ್ತಾ ಇದೆ. ಕೆಲವು ವಿಷಯಗಳು ನಿಮ್ಗೆ ಅನಿರೀಕ್ಷಿತವಾಗಿ ನಿಮ್ಮ ಕಣ್ಮುಂದೆ ಬಂದು ನಿಮ್ಗೆ ಏನೋ ಒಂದು ಹೇಳ್ತಾ ಇದೆ, ನಿಮ್ಗೆ ಏನೋ ಒಂದು ಸೈನ್ ತೋರಿಸ್ತಾ ಇದೆ. ಅದನ್ನು ನೀವು ತಿಳ್ಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದರೆ ಏನೋ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ಕಾಂತಾರದ ಮೇನ್ ಒಂದು ಅರ್ಥ. ಸೊ ಇಷ್ಟು ಅರ್ಥಗಳನ್ನು ಒಳಗೊಂಡಿರುವ ಕಾಂತಾರವೇ ನಮ್ಮ ಸಿನಿಮಾಕ್ಕೆ ಸೂಕ್ತ ಅಂತ ಅನ್ನಿಸ್ಕೊಂಡು ಕಾಂತಾರ ಅಂತ ಟೈಟಲ್ ಇಟ್ಟಿರೋದು. ಅದು ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಇವೆಂಚುಲಿ ಆ ಪ್ರಾಸೆಸ್ ಹೋಗ್ತಾ ಇರಬೇಕಾದ್ರೆ ಆಮೇಲೆ ಇಟ್ಟಿರುವಂಥ ಹೆಸರು ಕಾಂತಾರ.
ಈಗ ಕಲಾವಿದರ ಆಯ್ಕೆ ಈ ಸಿನಿಮಾಗೆ ಹೇಗಾಯ್ತು? ಈಗ ಸ್ಕ್ರಿಪ್ಟ್ ಆದ ಮೇಲೆ ಕಲಾವಿದರ ಆಯ್ಕೆ ಅಂತ ಆಗುತ್ತೆ. ನೀವು ಬರೀತಾ ಇರಬೇಕಾದ್ರೆ ಆ ಪಾತ್ರಗಳನ್ನು ನೀವು ನೆನೆಸ್ಕೊಂಡು ಬರ್ದಿದ್ರ, ಅಥವಾ ಬರ್ದಾದ್ಮೇಲೆ ನೀವುಗಳು ಆಲೋಚನೆ ಮಾಡಿದ್ರೆ ಈ ಪಾತ್ರಕ್ಕೆ ಈ ವ್ಯಕ್ತಿನ ಹಾಕಿದ್ರೆ ಸೂಕ್ತ ಅಂತ, ಯಾವ ಥರದ್ದು? ಕೆಲವು ಕ್ಯಾರೆಕ್ಟರ್ಗಳು ನಾವು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮುಖ್ಯ ಪಾತ್ರಧಾರಿ ರಿಷಬ್ ಶೆಟ್ಟಿ ಅವರು, ಅವರ ಪಾತ್ರನ ನಾವು ಎಣಿಸಿದ್ವಿ, ಅದು ಆ ಕ್ಯಾರೆಕ್ಟರ್ ಅವರೇ ಪ್ಲೇ ಮಾಡೋದಂತ ಇತ್ತು. ಮತ್ತು ಉಳಿದ ಕ್ಯಾರೆಕ್ಟರ್ಗಳಲ್ಲಿ ಬರಿತಾ ಓಕೆ ಈ ಕ್ಯಾರೆಕ್ಟರ್ನ ನೀನು ಮಾಡ್ಬೋದು ಅಂತ ಹೇಳಿ ರಿಷಬ್ ಸರ್ ನನಗೆ ಹೇಳ್ತಾರೆ. ಒಂದು ಕ್ಯಾರೆಕ್ಟರ್ನ ಈ ಕ್ಯಾರೆಕ್ಟರ್ ನಂಗೆ ನೀನೇ ಕಾಣಿಸ್ತಿದ್ದಿ ಅಂತ ಹೇಳ್ತಾರೆ. ಇನ್ನೊಂದು ಕ್ಯಾರೆಕ್ಟರ್ ಪ್ರಕಾಶ್ ತುಮನಾಡ್ ಅವರು ಕಾಣಿಸ್ತಾ ಇದ್ರು ಅವರಿಗೆ. ಮತ್ತೆ ಎಲ್ಲ ಕ್ಯಾರೆಕ್ಟರ್ಗಳು ತನ್ನಷ್ಟಕ್ಕೆ ಅದು ಬೆಳೀತಾ ಹೋಯಿತು, ಆ ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಹೋಯಿತು. ಒಂದು ಪಾಯಿಂಟಲ್ಲಿ ನಮಗೆ ತಲೆಯಲ್ಲಿ ಈ ಕ್ಯಾರೆಕ್ಟರ್ನ ಯಾರು ಮಾಡ್ಬೋದು ಅಂತ ತಲೆಯಲ್ಲಿ ಬರ್ತಾ ಹೋಯಿತು. ಸೊ ಕೆಲವು ಕ್ಯಾರೆಕ್ಟರ್ಗೆ ಇಂತಹ ಜನವೇ ಈ ಕ್ಯಾರೆಕ್ಟರ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನಮ್ಗೆ ಅದರಲ್ಲಿ ಅವ್ರು ಫಿಟ್ ಆಗ್ತಾ ಹೋದ್ರು ಆ ಕ್ಯಾರೆಕ್ಟರ್ಗಳಲ್ಲಿ. ಮತ್ತೆ ಒಂದಷ್ಟು ಜನ ಹಂಗೆ ಬಂದರು ಕ್ಯಾರೆಕ್ಟರ್ಗಳಿಗೆ. ಮತ್ತೆ ಏನಾಯಿತು ಅಂತ ಹೇಳಿದ್ರೆ, ನಾವು ಸ್ಕ್ರಿಪ್ಟನ್ನ ಫೈನಲ್ ಡ್ರಾಫ್ಟ್ ಮಾಡಿದ ನಂತರ ನಾವು ಓಕೆ ಈ ಕ್ಯಾರೆಕ್ಟರ್ನ ಯಾರು ಮಾಡ್ಬೋದು ಅಂತ ಒಂದು ಡೀಪಾಗಿ ಡಿಸ್ಕಷನ್ ಮಾಡಿ ಆಡಿಷನ್ಸ್ ಕರೆದು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಊರಿಂದ, ಅಂದರೆ ಎಂಟೈರ್ ಸೌತ್ ಕೆನರಾ ಆಗಿರ್ಬೋದು ಅಥವಾ ಕರ್ನಾಟಕದ ಬೇರೆ ಪ್ರದೇಶದಿಂದಲೂ ಆಗಿರ್ಬೋದು, ನಾವು ಕರೆಸಿ ನಾವು ಅವ್ರ ಆಡಿಷನ್ ಮಾಡಿ ನಾವು ಅವರಿಗೆ ಸ್ಕ್ರೀನ್ ಟೆಸ್ಟ್ ತಗೊಂಡು, ಸೊ ಓಕೆ ಈ ಪರ್ಸನ್ ಈ ಕ್ಯಾರೆಕ್ಟರ್ಗೆ ಸೂಕ್ತವಾಗಿ ಕೂರ್ತಾ ಇದ್ದಾನೆ ಅಂತ ಹೇಳಿ ನಾವು ಅವರನ್ನು ಈ ಕ್ಯಾರೆಕ್ಟರ್ಗೆ ತಂದಿರೋದು. ಮತ್ತು ಒಂದಷ್ಟು ಜನರು ಮಾತ್ರ ನಮಗೆ ಬೇಸಿಕ್ಲಿ ನಾವು ಬರಿಬೇಕಾದ್ರೆ ನಮ್ಮ ತಲೆಯಲ್ಲಿತ್ತು ಈ ಕ್ಯಾರೆಕ್ಟರ್ಗಳನ್ನ ಇವ್ರು ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ಉಳಿದವರದನ್ನು ನಾವು ತಂದಿರೋದು, ಆಡಿಷನ್ ಮಾಡಿಯೇ ಸೆಲೆಕ್ಟ್ ಮಾಡಿರೋದು, ಸ್ಕ್ರೀನ್ ಟೆಸ್ಟ್ ಮಾಡಿಯೇ ಸೆಲೆಕ್ಟ್ ಮಾಡಿರೋದು, ಆಮೇಲೆ ಅವರಿಗೆ ಕೂತ್ಕೊಂಡು ನಾವು ವರ್ಕ್ಶಾಪ್ ಮಾಡಿರೋದು. ಸೊ ಕಥೆಯ ಪ್ರೋಸೆಸ್ ಬಗ್ಗೆ ಸ್ವಲ್ಪ ಹೇಳ್ಬೋದು? ಅಂದರೆ ಟೀಮ್ ಅಪ್ ಯಾವಾಗ ಸ್ಟಾರ್ಟ್ ಆಯಿತು, ಯಾರ್ಯಾರು ಯಾವ ಟೈಮಲ್ಲಿ ಬಂದರು, ಆಮೇಲೆ ನೀವು ಬಂದ ಮೇಲೆ ಯಾವ ಥರ ಡೆವಲಪ್ಮೆಂಟ್ ಆಯಿತು, ಕತೆ ಬರೀಲಿಕ್ಕೆ ನೀವು ಯಾವೆಲ್ಲ ಜಾಗಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ರಿ ಅಂತ? ಸೊ ಅವರು ಈ ಕಥೆನ ಫಸ್ಟಿಗೆ ತಗೊಂಡೋಗಿ ಅವರೇ ಹೊಂಬಾಳೆ ಫಿಲ್ಮ್ಸ್ ಅವ್ರಿಗೆ ಪಿಚ್ ಮಾಡ್ತಾರೆ. ಅವರಿಗೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಏನು ಅವ್ರು ಜಿಸ್ಟನ್ನು ಪಿಚ್ ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯು ಕ್ಯಾನ್ ಗೋ ಫಾರ್ವರ್ಡ್ ಅಂತೇಳಿ. ಸೊ ರಿಷಬ್ ಸರ್ ಟೀಮ್ ಅಪ್ ಮಾಡ್ತಾರೆ. ಟೀಮ್ ಅಪ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಲಿ ಶ್ಯಾಮ್ ಪ್ರಸಾದ್ ಅನ್ನೋ ಅವರೊಬ್ಬರು ರೈಟ್ರು, ಆಮೇಲೆ ನನ್ನನ್ನು ಕನ್ಸಲ್ಟ್ ಆಗ್ತಾರೆ, ಅನಿರುದ್ಧ ಮಹೇಶನ್ನ ಕನ್ಸಲ್ಟ್ ಆಗ್ತಾರೆ, ಪ್ರಕಾಶ್ ತುಮನಾಡ್ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ನಮ್ಮನ್ನಿಬ್ಬರನ್ನ ಕನ್ಸಲ್ಟ್ ಮಾಡಿರೋದು ಯಾಕಂತ ಹೇಳಿದ್ರೆ, ಬೇಸಿಕಲಿ ನಾವು ಕರಾವಳಿ ಕಡೆ ಆಗಿರೋದ್ರಿಂದ ಎಲ್ಲ ನಾವು ಯೂಸ್ ಮಾಡ್ತಿರೋ ಕನ್ನಡ ಏನಿದೆ ಅದಕ್ಕೆ ಮಂಗಳೂರು ಕನ್ನಡ. ಸೊ ಇಟ್ ಈಸ್ ವೆರಿ ರಾ. ಸೊ ಆ ಕನ್ನಡ ಈಗ ನಮಗೆ ಅಲ್ಲಿಯ ಸ್ಕ್ರಿಪ್ಟ್ ಬರೆಯೋಕ್ಕೆ ತುಂಬ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಆ ಕನ್ನಡದಲ್ಲಿ ನಾವು ಅಷ್ಟು ತರೋ ಇಲ್ಲ. ಹಾಗೆ ಅವರಿಗೆ ಇಲ್ಲಿದ್ದ ಕನ್ನಡ ಬರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂತೇಳಿ ಅವ್ರಿಗೆ ಈ ಕನ್ನಡ ಅಷ್ಟು ತರೋ ಇಲ್ಲ. ಸೊ ಇಲ್ಲಿಂದ ಒಂದು ರಾ ಇರುವಂತಹ ಒಂದು ಇಬ್ಬರು ರೈಟರ್ಸ್ ಬೇಕಂತ ಹೇಳಿ ಅವ್ರು ನಮ್ಮನ್ನು ಇದಕ್ಕೆ ಕಾಂತಾರಕ್ಕೆ ಕರೆಸಿರೋದು. ಅದು ಐ ಆಮ್ ವೆರಿ ಪ್ರೌಡ್, ಐ ಆಮ್ ವೆರಿ ಹಾನರ್ಡ್. ರಿಷಬ್ ಶೆಟ್ಟಿ ಅಂತ ಒಬ್ಬ ವ್ಯಕ್ತಿ ನಮ್ಮನ್ನು ಅದಕ್ಕೆ ಕನ್ಸಿಡರ್ ಮಾಡ್ತಾನೆ ಅನ್ನೋದೇ ನಮಗೊಂದು ದೊಡ್ಡ ವಿಷಯ. ಸೊ ನಮ್ಮನ್ನು ಕರೆದು ಕೋ ರೈಟರ್ಸ್ ಆಗಿ ನಮ್ಮನ್ನು ಟೀಮಲ್ಲಿ ಸೇರಿಸ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ರಿಷಬ್ ಸರ್ ಮತ್ತು ಶ್ಯಾಮ್ ಪ್ರಸಾದ್ ಅವರು ರಾತ್ರಿ ಕೂತು ಒಂದು 24 ಪೇಜ್ ನಾನು ಏನು ಹೇಳಿದೆ, ಕಥೆಯ ಒಂದು ಎಲಿಮೆಂಟ್ಸ್ಗಳೇನಿದೆ, ಕಂಟೆಂಟ್ಸ್ಗಳೇನಿದೆ, ಏನೆಲ್ಲ ಬರಬೇಕು ಏನೆಲ್ಲ ಬರಬಾರ್ದು, ಏನು ಬಂದರೆ ಚೆನ್ನಾಗಿರುತ್ತೆ, ಏನು ಬರೆದಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಅವರು ತುಂಬ ರಾತ್ರಿ ಕೂತು ಯೋಚನೆ ಮಾಡಿ ಬರೆದು ಇಷ್ಟೊಂದು 24 ಪೇಜಿಂದ ಕಂಟೆಂಟ್ಸ್ ಎಲಿಮೆಂಟ್ಸ್ ರೆಡಿ ಮಾಡ್ತಾರೆ, ಮತ್ತೆ ನಮ್ಮನ್ನು ಕರೀತಾರೆ. ಸೊ ನಾನು, ಅನಿರುದ್ಧ ಮಹೇಶ್ ಮತ್ತು ಪ್ರಕಾಶ್ ತುಮನಾಡ್ ಅವರು ಅಟ್ ಅ ಟೈಮ್ ಜಾಯ್ನ್ ಆಗ್ತೀವಿ ಟೀಮ್ಗೆ. ಅಲ್ಲಿಂದ ನಾವು ಕಥೆನ ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಅಲ್ಲಿಂದ ಒಂದು ಮೋಸ್ಟ್ ಪ್ರಾಬಬ್ಲಿ ನಾವು ಜೂನಲ್ಲಿ ಕೂತಿರೋದು. ನಾವು ಆಗಸ್ಟ್, ಮಾರ್ಚ್, ಏಪ್ರಿಲ್, ಮೇ ಆ್ಯಂಡ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ವಿ. 2021 ಲಾಸ್ಟ್ ಇಯರ್ 2021 ಮೇಯಲ್ಲಿ, ಅಂದರೆ ಏಪ್ರಿಲಲ್ಲಿ ನಾವು ಮೀಟ್ ಆಗ್ತೀವಿ. ನಾವು ಇದು ಹೆಂಗೆ ಹೋಗೋದಂತ ಡಿಸ್ಕಸ್ ಮಾಡ್ತೀವಿ. ಮೇ ಮತ್ತು ಜೂನಲ್ಲಿ ನಮ್ಮದು ಮೇ ಎಂಡಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಕ್ರಿಪ್ಟನ್ನ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ನಮ್ಮದು ಸ್ಕ್ರಿಪ್ಟಿಗೆ ಜರ್ನಿ ನಡೆಯುತ್ತೆ. ಸೊ ಆಲ್ಮೋಸ್ಟ್ ಜುಲೈಗೆ ನಾವು ಫ್ರೀಸ್ ಮಾಡಿರ್ತೀವಿ ಸ್ಕ್ರಿಪ್ಟ್ನ. ಮತ್ತೆ ರೀರೈಟಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ. ಯಾಕಂತ ಹೇಳಿದ್ರೆ ಮತ್ತೆ ನರೇಷನ್ನು, ಮತ್ತೆ ರೀರೈಟಿಂಗ್, ಮತ್ತೆ ನರೇಷನ್, ಮತ್ತೆ ರೀರೈಟಿಂಗ್, ಅದೊಂದು ಪ್ರಾಸೆಸ್ ಅದು ಸ್ಕ್ರಿಪ್ಟ್ ರೈಟಿಂಗ್ ಇದು. ಸೊ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ನಮ್ಮ ಸ್ಕ್ರಿಪ್ಟ್ ಮುಗ್ದಿರುತ್ತೆ. ಸೆಪ್ಟೆಂಬರಲ್ಲಿ ಮತ್ತೆ ರೀರೈಟಿಂಗ್ ಹೋಗ್ತೀವಿ. ಸೆಪ್ಟೆಂಬರ್ ಸಮಥಿಂಗ್ 27th ನಾವು ಫಸ್ಟ್ ಸ್ಕೆಡ್ಯೂಲ್ ಶೂಟ್ ಮಾಡಿರೋದು. ಸೊ ಅಷ್ಟರ ತನಕ ನಮ್ಮದು ಸ್ಕ್ರಿಪ್ಟ್ ಇದ್ದು ರೈಟಿಂಗ್ ಪ್ರಾಸೆಸ್ ನಡೀತಾ ಇತ್ತು. ಸೊ ಬೇಸಿಕ್ಲಿ ರಿಷಬ್ ಶೆಟ್ಟಿ ಅವರಿಂದ ಅವರ ತಲೆಯಲ್ಲಿದ್ದ ಒಂದು ಡ್ರೀಮ್, ಅವರ ತಲೆಯಲ್ಲಿದ್ದ ಯೋಚನೆ, ಅವರ ತಲೆಯಲ್ಲಿದ್ದ ಒಂದು ಕಥೆಯನ್ನು ನಾವೆಲ್ಲ ನಮ್ಮ ಒಳಗೆ ತಗೊಂಡು
ನಾವು ಆ ಕಥೆಯಲ್ಲಿ ಒಂದು ಜರ್ನಿ ತಗೋತೀವಿ ಎಲ್ಲ ಕ್ಯಾರೆಕ್ಟರ್ಗಳ ಜೊತೆಗೆ ಆ ಸೆಟಪ್ ಜೊತೆಗೆ ಆ ಕ್ಯಾನ್ವಾಸ್ ಜೊತೆಗೆ ನಾವು ಒಂದು ಜರ್ನಿ ತಗೋತೀವಿ. ಅದು ಕತೆ ನಮ್ಮದು ಆಗ್ತಾ ಹೋಗ್ತಾ ಯಾಕಂತ ಹೇಳಿದ್ರೆ ಅಂದರೆ ನಾವು ತುಂಬ ಆ ಕಥೆಯಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಕಾಂತಾರ ಅನ್ನೋ ಕಥೆಯಲ್ಲಿ ನಾವು ಕೂಡ ತುಂಬ ಟ್ರಾವೆಲ್ ಮಾಡಿದ್ದೀವಿ. ಸೊ ನಾನು ಒಂದು ದಿವಸ ಅವ್ರ ಹತ್ರ ಕೇಳಿದೆ ಆ್ಯಕ್ಚುಲಿ, ಇಂಥ ಒಂದು ಥಾಟ್, ಇಂಥ ಒಂದು ಕತೆ ನಿಮ್ಮ ತಲೆಯಲ್ಲಿ ಹೇಗೆ ಹುಡ್ತು ಸರ್ ಅಂತ ಹೇಳಿದರೆ, ಯಾರಿಗೂ ಮಾಡ್ಬೋದಿತ್ತು ಈ ಸಿನಿಮಾ. ಅಂದರೆ ಕರಾವಳಿಯವರು ಆಗಿರೋದ್ರಿಂದ ರಾಘವಿ ಶೆಟ್ಟಿಗೂ ಈ ಸಿನಿಮಾ ಮಾಡ್ಬೋದಿತ್ತು, ಅಥವಾ ಇನ್ನೂ ತುಂಬ ದಿಗ್ಗಜರು ಇದ್ದಾರೆ ಅವರಿಗೂ ಈ ತಲೆಯಲ್ಲಿ ಇದು ಹೊಳಿಬೋದಿತ್ತು. ಬಟ್ ಇವ್ರಿಗೆ ಹೇಗೆ ಬಂತು ಅಂದರೆ ಇಂಥ ಒಂದು ಥಾಟ್ ಅವರ ತಲೆಯಲ್ಲಿ ಹೇಗೆ ಹೊಳಿತು ಅಂತ ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಅದನ್ನು ನಾನು ಅವ್ರ ಹತ್ರ ಕೇಳಿದ್ದೀನಿ ಕೂಡ, ಹೇಗೆ ಬಂತು ಸರ್ ಇದು ಅಂತೇಳಿ. ಅದಕ್ಕೆ ಅವ್ರು ನಕ್ಕಿದ್ದು ಬಿಟ್ಟರೆ ಬೇರೆ ಏನು ಅದಕ್ಕೆ ಜಾಸ್ತಿಯಾಗಿ ಆನ್ಸರ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಇಟ್ ಈಸ್ ಆಲ್ ಅಂದರೆ ಅವ್ರದ್ದೊಂದು ಯಾವತ್ತೊಂದು ಇದೆ ಕತೆ ನಾವು ಬರೆಯೋದಲ್ಲ, ಅದು ಆಗೋದು ಅಂತ ಅವ್ರದ್ದೊಂದು ಥಾಟ್ ಇದೆ. ನೀವು ಯಾವತ್ತು ಅವ್ರನ್ನ ಸಿಕ್ಕಿದ್ರೆ ಅದೊಂದು ಹೇಳ್ತಾರೆ, ಅಂದರೆ ಯಾವಾಗ ನಾವು ಒಂದು ಕತೆ ಬರೆಯೋಕ್ಕೆ ಪೆನ್ ಇಡ್ತೀವಿ, ಆಗ ಅಲ್ಲೇ ಅದು ಡಿಸೈಡ್ ಆಗಿರುತ್ತೆ, ಅದರ ಡೆಸ್ಟಿನಿ ಏನು, ಈ ಕತೆ ಹೇಗೆ ಬರುತ್ತೆ, ಈ ಕತೆಗೆ ಯಾರೆಲ್ಲ ಟೀಮ್ ಅಪ್ ಆಗ್ತಾರೆ, ಈ ಕಥೆಯಲ್ಲಿ ಯಾರೆಲ್ಲ ಪಾತ್ರಧಾರಿಗಳಾಗ್ತಾರೆ, ಇದೆಲ್ಲವೂ ಅದು ಡೆಸ್ಟಿನಿ. ನಾವು ಯಾವಾಗ ಪೆನ್ ಅದನ್ನು ಇಡ್ತೀವ, ಆ ಫಸ್ಟ್ ಡ್ರಾಫ್ಟ್ ಏನು ಬರೆಯೋಕ್ಕೆ ಶುರು ಮಾಡ್ತೀವ, ಅಲ್ಲೆಲ್ಲ ಡಿಸೈಡ್ ಆಗಿರುತ್ತೆ. ಅವ್ರದ್ದು ಕಾಮನ್ ಡೈಲಾಗ್ ಇದೆ ಅವ್ರ ಹತ್ರ ಕೇಳಿದೆ. ಸೊ ಕತೆ ಹೇಗೆ ಹುಡ್ತು ಅಂತ ಹೇಳ್ಬೇಕಾದ್ರೂ ಅದೇ ಅವ್ರು ಹೇಳಿರೋದು, ಅಂದರೆ ಇಟ್ ಹ್ಯಾಪನ್ಡ್ ಅಂತಷ್ಟೇ. ನಾವೆಲ್ಲ ಖಾಲಿ ಪಾತ್ರಧಾರಿಗಳಷ್ಟೇ, ಅಷ್ಟೇ ಅಂತ ಅವ್ರು ಹೇಳಿರೋದು. ಸೊ ಅಲ್ಲಿಂದ ನಮ್ಮದು ಅದು ಜರ್ನಿ ಮುಂದುವರಿತು. ಸೊ ಕತೆ ನಾವೆಲ್ಲ ಸೇರ್ಕೊಂಡು ಬರೆದು ಮುಗಿಸಿದ್ವಿ ನಾವು. ಬಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಕಾಂತಾರ ನಮಗೆ ಆ ವರ್ಲ್ಡ್ ನಾವು ಬರಿಬೇಕಾದ್ರೆ ನಮಗೆ ಆ ವರ್ಲ್ಡನ್ನು ನಾವು ವಿಜುವಲ್ ಮಾಡ್ತಾ ಇದ್ವಿ. ನಾವು ಇವತ್ತೇನು ನಾವು ಈಗ ಟ್ರೈಲರನ್ನು ಏನು ನೀವುಗಳು ನೋಡಿದ್ದೀರಾ, ಅದನ್ನು ನಾವು ಆವತ್ತೇ ವಿಜುವಲ್ ಮಾಡಿದ್ವಿ. ಅಂದರೆ ಸೇಮ್ ಟು ಸೇಮ್ ಡಿಟ್ಟೋ ನಾವು ವಿಜುವಲ್ಸ್ ನಮ್ಮ ಕಣ್ಮುಂದೆ ಹಿಂಗೆ ಬರಬೇಕಂತ ಇತ್ತು. ಅದನ್ನು ನಮ್ಮ ಸಿನಿಮಾಟೋಗ್ರಫರ್ ಆದಂಥ ಅರವಿಂದ್ ಕಶ್ಯಪ್ ಅದನ್ನು ನಾವು ಹೇಗೆ ಯೋಚನೆ ಮಾಡಿದೀವ, ನನಗನ್ಸುತ್ತೆ ಅದಕ್ಕಿಂತ 100 ಪಾಲು ಜಾಸ್ತಿ ಅವರು ಅದನ್ನು ಅಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಇವತ್ತು ನಾವು ಅಷ್ಟು ಬ್ಯೂಟಿಫುಲ್ ಆಗಿರೋ ವಿಜುವಲ್ಸ್ಗಳನ್ನು ನೋಡ್ಬೋದು. ಆ ಮಿಸ್ಟ್ರಿಯನ್ನು ಅವ್ರು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಆ ವರ್ಲ್ಡನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಈಗ ಟ್ರೈಲರ್ ನೋಡಿ ಜನಗಳು ಏನು ಮಾತಾಡ್ತಿದ್ದಾರೆ ಅದೇ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ನಾವು ಕೂಡ ಟ್ರೈಲರ್ ನೋಡಿದಾಗ ಫಸ್ಟಿಗೆ ನಮಗೆ ಕಣ್ಣಿಗೆ ಹೋಗೋದು ಲೊಕೇಶನ್. ಆ ಲೊಕೇಶನ್ ಹಂಟ್ ಬಗ್ಗೆ ಹೇಳ್ಬೋದಾ? ಯಾರ ಐಡಿಯಾ ಆಗಿತ್ತು ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡಬೇಕು ಅಂತ, ಮತ್ತು ಒಂದು ಕಾಡಿನಲ್ಲಿ ಸೆಟ್ ಹಾಕೋದು ಎಷ್ಟೊಂದು ಚಾಲೆಂಜಿಂಗ್ ಆಗಿತ್ತು? ಲೊಕೇಶನ್ ಹಂಟು ಆ್ಯಕ್ಚುಲಿ ಲೊಕೇಶನ್ ಅಂತ ನಾವು ನೋಡಿದ್ದು ಭಾರಿ ಕಮ್ಮಿ. ಯಾಕಂತ ಹೇಳಿದ್ರೆ ನಾವು ಫಸ್ಟಿಗೆ ನಾವು ಇದು ಬರೀಲಿಕ್ಕೆ ಕೂತದ್ದು ಕುಂದಾಪುರದಿಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಕುಂದಾಪುರದಲ್ಲಿ ಒಂದು ಹೋಟ್ಲಿದೆ, ಅದರ ಹೋಟ್ಲಿದೆ ಹೆಸರು ನನಗೆ ಈಗ ಮರ್ತೋಗಿದೆ, ಒಂದು ದೊಡ್ಡ ಹೋಟ್ಲು. ಸೊ ಅಲ್ಲಿ ನಮ್ಮನ್ನು ಕರೆದು ರಿಷಬ್ ಸರ್ ಈ ಕತೆ ಬಗ್ಗೆ ಹೇಳ್ತಾರೆ, ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜರ್ನಿ. ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ, ಮತ್ತು ಬೆಂಗಳೂರಲ್ಲಿ ಒಂದಷ್ಟು ಸಮಯ ನಾವು ಬರಿತೀವಿ. ಬೆಂಗಳೂರಿಂದ ಮತ್ತೆ ಅಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ. ಒಂದು ಸಣ್ಣ ಡ್ರಾಫ್ಟಲ್ಲಿ ಒಂದು ವರ್ಷ ಆಗಿರುತ್ತೆ ಅಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ, ಮತ್ತೆ ಬ್ಯಾಕ್ ಟು ಕುಂದಾಪುರದಲ್ಲಿ ಫಾರ್ಚೂನ್ ಅಂತ ಹೋಟ್ಲಿದೆ. ಸೊ ಅಲ್ಲಿ ಸ್ವಲ್ಪ ದಿವಸ ನಾವು ಉಳ್ಕೋತೀವಿ. ನಾವು ಒಂದು ಫಾರ್ ಕಪಲ್ ಆಫ್ ಡೇಸ್, ಅಂದರೆ ಒಂದು 15 ಡೇಸ್ ತನಕ ಅಲ್ಲಿ ಇರ್ತೀವಿ. ಆಮೇಲೆ ನಾವು ಅಲ್ಲಿಂದ ಒಂದು ಹೋಮ್ ಸ್ಟೇಗೆ ಶಿಫ್ಟ್ ಆಗ್ತೀವಿ. ಇದು ಕೂಡ ಕುಂದಾಪುರ, ರಾಕ್ ಹೋಮ್ ಸ್ಟೇ ಅಂತ ಹೇಳಿ ಆ ಹೋಮ್ ಸ್ಟೇ ಹೆಸರು. ಸೊ ಅಲ್ಲಿಗೆ ಶಿಫ್ಟ್ ಆಗ್ತೀವಿ, ಅಲ್ಲಿ ಹೆಮ್ಮಾಡಿಯಲ್ಲಿ ಈ ಹೋಮ್ ಸ್ಟೇ ಇರೋದು. ಸೊ ಅಲ್ಲಿ ಶಿಫ್ಟ್ ಆಗಿ ಅಲ್ಲಿ ನಮ್ಮದು ಕತೆ ಬರೆಯೋ ಪ್ರಾಸೆಸ್ ಮುಂದುವರಿಯುತ್ತೆ, ಅಲ್ಲಿ ನಮ್ಮದು ಆ ಜರ್ನಿ ಮುಂದುವರಿಯುತ್ತೆ. ಆದರೆ ಇದೆಲ್ಲ ನಡೆದಿರೋದು ಕುಂದಾಪುರ ಅನ್ನೋ ಜಾಗದಲ್ಲಿ. ಆ್ಯಕ್ಚುಲಿ ಕುಂದಾಪುರ ರಿಷಬ್ ಸರ್ ಇದು ಹೋಮ್ ಟೌನ್. ಸೊ ಅವರಿಗೆ ತಲೆಯಲ್ಲಿ ಫಸ್ಟೇ ಇತ್ತು, ಈ ಸಿನಿಮಾ ಈ ಕಥೆನ ನಾನು ಶೂಟ್ ಮಾಡಿದರೆ ಇದನ್ನು ನಾನು ಹುಟ್ಟಿ ಬೆಳೆದಿರುವಂಥ ಕೆರಾಡಿ ಎಂಬ ಜಾಗದಲ್ಲಿ ಶೂಟ್ ಮಾಡ್ತೀನಿ ನಾನು. ಅವರಿಗೆ ಅದೊಂದು ಸ್ಟ್ರಾಂಗ್ ಬಿಲೀಫ್ ಇತ್ತು. ಆಮೇಲೆ ಅದೊಂದು ಸ್ಟ್ರಾಂಗ್ ಡಿಸಿಷನ್ ಅವ್ರದ್ದು. ಸೊ ಅವ್ರು ನಮಗೆ ಆ ಡಿಸಿಷನ್ ಬಗ್ಗೆ ಏನೂ ಹೇಳಲಿಲ್ಲ, ನಮ್ಗೆ ಬರಿತಾ ಹೋದ್ವಿ. ಅವರು ಯಾವಾಗ ಇದು ಲೊಕೇಶನ್ ಇಲ್ಲೇ ಅಂತ ಹೇಳಿದ್ರು ನಮಗೆ ಪಕ್ಕ ಗೊತ್ತಿತ್ತು ಆ ಲೊಕೇಶನ್ ಇಲ್ಲೇ ಶೂಟ್ ಆಗೋದು, ಬೇರೆ ಎಲ್ಲಿಯೂ ನಮಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕಾಂತಾರ ಅನ್ನೋ ಕಥೆನ ನಮಗೆ ಬೇರೆ ಎಲ್ಲೂ ಶೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಕೆರಾಡಿಯಲ್ಲಿ ಶೂಟ್ ಆಗಿರೋದ್ರಿಂದ ಇವತ್ತು ಅಷ್ಟು ಅದ್ಭುತವಾಗಿ ಅದು ನಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಸೊ ಲೊಕೇಶನ್ ಹಂಟು ರಿಷಬ್ ಸರೇ ಮಾಡಿದ್ರು. ಅವ್ರದ್ದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಹುಟ್ಟಿ ತಿರ್ಗಾಡಿ ಬೆಳೆದಿರೋ ಜಾಗ ಅದು. ಸೊ ಅವರಿಗೆ ಈಚ್ ಆ್ಯಂಡ್ ಎವ್ರಿ ಬಿಟ್ ಆಫ್ ದ ಪ್ಲೇಸ್ ಅವ್ರಿಗೆ ಗೊತ್ತಿದೆ. ಸೊ ಅವರೇ ಬೇಸಿಕ್ಲಿ ಅವರು ಮತ್ತೆ ನಾವು ಟೀಮ್ ಅಪ್ ಆಗಿ, ಮತ್ತೆ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಸೊ ಅವರೆಲ್ಲ ಟೀಮ್ ಅಪ್ ಆಗಿ ಹೋಗಿ ಲೊಕೇಶನ್ಗಳ ಹುಡುಕಿರೋದು. ಅಂದ್ರೆ ಪಕ್ಕ ಅವ್ರಿಗೆ ಐಡಿಯಾ ಇತ್ತು, ಈ ಸೀನನ್ನು ನಾನು ಇಲ್ಲೇ ಶೂಟ್ ಮಾಡೋದು, ಈ ಸೀನನ್ನು ನಾನು ಇಲ್ಲೇ ಶೂಟ್ ಮಾಡಿ ಪಕ್ಕ ಐಡಿಯಾ. ಸೊ ನಾವು ಹೋಗಿ ನೋಡಿರೋದು ಅಷ್ಟೇ, ಲೊಕೇಶನ್ ಫೈನಲ್ ಮಾಡಕ್ಕೆ ಜಸ್ಟ್ ಹೋಗಿ ನೋಡಿರೋದು. ಅವ್ರ ತಲೆಯಲ್ಲಿ ಆಲ್ರೆಡಿ ಲೊಕೇಶನ್ಗಳಿತ್ತು,
ಗೊತ್ತಿತ್ತು ಯಾವ್ಯಾವ ಸೀನ್ ಎಲ್ಲೆಲ್ಲಿ ಶೂಟ್ ಮಾಡ್ಬೇಕಂದ್ರೆ ನಾವು ಹೋಗಿ ಓಕೆ ಇದು ಫೈನಲ್ ಓಕೆ ಇದು ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ, ಇದು ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಇಷ್ಟೇ ಮಾಡಿದ ಹೊರತು ನಾವು ಯಾವುದಕ್ಕೂ ತುಂಬ ಲೊಕೇಶನ್ ತುಂಬ ಕಷ್ಟಪಡಲಿಲ್ಲ. ಆದರೆ ಅಫ್ಕೋರ್ಸ್ ಲೊಕೇಶನ್ ಆದ ನಂತರ ಹಾಕಿರೋ ಸೆಟ್ಟಿಗೆ ತುಂಬ ಕಾಂಡ್ಗಳು ನಡೆದಿವೆ. ಯಾಕಂತ ಹೇಳಿದರೆ ಇಟ್ ವಾಸ್ ನಾಟ್ ಅಂದರೆ ಪೀಸ್ಫುಲ್ ಆಗಿ ಆಗುವಂಥ ಜಾಗ ಅಲ್ಲ ಅದು ನಿಮಗೆ ಸಿನಿಮಾ ಆದ ನಂತರ ಅದ್ರ ಕಥೆಗಳು ಮತ್ತೆ ಬರ್ಬೋದು ನಿಮಗೆ. ತುಂಬ ಮಿಸ್ಟೀರಿಯಸ್ ಫಾರೆಸ್ಟು, ಮಿಸ್ಟೀರಿಯಸ್ ಪ್ಲೇಸ್ ಕೂಡ ಅದು. ನಾವು ಎಲ್ಲಿ ಸೆಟ್ ಹಾಕಿದ್ದೀವಿ, ತುಂಬ ಸೆಟ್ ಹಾಕೋಕ್ಕೇ ಬಿಡ್ತಾ ಇಲ್ಲ. ಪ್ರತಿ ಸಲ ಸೆಟ್ ಹಾಕಿದಾಗ ಮಳೆ ಬಂದು ಸೆಟ್ ಕುಸ್ಕೊಂಡು ಹೋಗುತ್ತೆ. ಸೊ ನಿಮಗೆ ಸೆಟ್ ವರ್ಕ್ ಮಾಡೋಕ್ಕೆ ಬಿಡು ಆರ್ಟ್ ಡಿಪಾರ್ಟ್ಮೆಂಟ್ ಅವರಿಗಂತೂ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟಿರುವಂಥ ಇನ್ಸ್ಟೆನ್ಸ್ಗಳಿವೆ. ಸೊ ತುಂಬ ಪ್ರಯತ್ನ ಪಟ್ಟು ಫೈನಲ್ ಒಂದು ಹಂತಕ್ಕೆ ಏನೋ ದೇವರುಗಳು ನಾವು ನಂಬಿರೋ ದೇವರುಗಳಿಗೆ ಕೈ ಮುಗಿದಾದ ನಂತರ ನಮಗೆ ಅವರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಆಮೇಲೆ ಎಲ್ಲ ಕೈ ಕೂಡ್ಕೊಂಡು ಹೋಗುತ್ತೆ. ನಾವು ಸೆಟ್ಟು ಹಾಕ್ತೀವಿ, ಆಮೇಲೆ ಶೂಟು ಸ್ಟಾರ್ಟ್ ಮಾಡ್ತೀವಿ. ಸೊ ಕಾಡು ಬೇಸಿಕ್ಲಿ ಕತೆ ನಡೆಯೋದು ಕಾಡು ಪಕ್ಕದ ಊರಲ್ಲಿ. ಸೊ ಕಾಡ್ ಇಸ್ ಅ ಮೇನ್ ಎಲಿಮೆಂಟ್ ಆಫ್ ದ ಸ್ಟೋರಿ. ಅಂದರೆ ಒಂದು ಮೇನ್ ಕ್ಯಾರೆಕ್ಟರ್ ಕಾಡು ಕೂಡ ಈ ಸಿನಿಮಾದು. ಸೊ ಈ ಕಾಡು ಕೂಡ ನಿಮಗೆ ಎಷ್ಟೊಂದು ಡೆನ್ಸ್ ಆಗಿದೆ ಅಂತ ಹೇಳಿದರೆ ನೀವು ಸಿನಿಮಾದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅಂದರೆ ನಿಮಗೆ ಅದರಲ್ಲಿ ನಿಜವಾಗ್ಲೂ ಚಿರತೆಗಳು, ಕಾಡು ಪ್ರಾಣಿಗಳು ನಾವು ಕಣ್ಣಾರೆ ನೋಡಿದ್ದೀವಿ. ಕೆಲವರು ಹುಲಿ ನೋಡಿದ್ದಾರೆ ಅಂತಲೂ ಅಂತಾರಪ್ಪ ನಮ್ಮ ಬಂದವರು. ನಮಗೆ ಯಾವತ್ತೂ ಕಾಣಿಸ್ಲಿಲ್ಲ. ಬಟ್ ಚಿರತೆ ಅದೆಲ್ಲ ನಾವು ನೋಡಿದ್ದೀವಿ. ಅಂದರೆ ನಿಮ್ಗೊಂದು ಪ್ಲೇಸ್ ಇದೆ ಪಾರಿ ಅಂತ ಹೇಳಿ, ಅಂದರೆ ಅದು ಪ್ರಾಣಿಗಳು ನೀರು ಕುಡಿಯುವಂಥ ಜಾಗ. ನಿಮಗೆ ಯಾವ ಸೈಡ್ ನೋಡಿದ್ರು ನಿಮಗೆ ಕಾಡೆ ಸುತ್ತ. ಅದು ಆ್ಯಕ್ಚುಲಿ ಪ್ರಾಣಿಗಳು ನೀರು ಕುಡಿಯುವಂಥ ಜಾಗ ಅದು, ಅದಕ್ಕೆ ಪಾರಿ ಅಂತ ಹೇಳೋದು. ಸೊ ಅಲ್ಲಿ ನಾವು ಮೆಜಾರಿಟಿ ಆಫ್ ದ ಡೇ ಶೂಟ್ ಮಾಡಿದ್ದೀವಿ. ಪ್ರೊಸೆಷನ್ ಇದು ಶೂಟ್ ಆಗಿರ್ಬೋದು, ತುಂಬ ವಿಷಯಗಳನ್ನು ಅಲ್ಲಿ ಶೂಟ್ ಮಾಡಿದ್ದೀವಿ ನಾವು. ಸೊ ಇದು ಲೊಕೇಶನ್ನು ರಿಷಬ್ ಸರ್ ಅವ್ರ ತಲೆಯಲ್ಲೇ ಬಂದಿರೋ ಲೊಕೇಶನ್. ಸೊ ನಾವು ಕತೆ ಮಾಡ್ತಿರ್ಬೇಕಾದ್ರೆ ನಮ್ಮ ಜೊತೆ ಕತೆ ಬರೆದು ಒಂದಿಷ್ಟು ಒಂದು ವರ್ಷನ್ ಸೆಕೆಂಡ್ ವರ್ಷನ್ ಆಗಬೇಕಾದ್ರೆ ನಮಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್, ಅಂದರೆ ಚಿರಂತ್ ಆಗಿರ್ಬೋದು, ರಾಕಿ ಆಗಿರ್ಬೋದು, ರಾಕೇಶ್ ವಿಜಯ್ ಅಂತೇಳಿ, ಮತ್ತು ಅಕ್ಷಯ್ ಅಂತೇಳಿ, ಅಶ್ವಥ್ ಅಂತೇಳಿ ಸಾರಿ, ಮತ್ತು ಇನ್ನೊಬ್ರು ಹೆಸರು ಮರ್ತೋಯ್ತು ಆ್ಯಕ್ಚುಲಿ. ಅವರು ಎಲ್ಲರೂ ಜಾಯ್ನ್ ಆಗ್ತಾರೆ. ಸೊ ನಾವು ಏನು ಬರ್ದಿದ್ದೀವೋ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಶೆಡ್ಯೂಲಿಂಗಿಂದ ಹಿಡಿದು ಡಿವೈಡ್ ಮಾಡ್ತಾರೆ ಸ್ಕ್ರಿಪ್ಟ್ಗಳನ್ನು. ಓಕೆ, ನಮ್ಮ ಸ್ಕ್ರಿಪ್ಟ್ ಈ ರೀತಿ ಡಿವೈಡ್ ಆದಾಗ ನಮ್ಗೆ ಗೊತ್ತಾಗುತ್ತೆ ನಮಗೆ ಏನು ಇದು ಅಂದರೆ ಬರ್ದಿರೋದು ಯಾವ ರೂಪ ತಗೊಳ್ತಾ ಇದೆ ಅನ್ನೋದು ಆವಾಗ ಗೊತ್ತಾಗುತ್ತೆ. ಸೊ ಅವ್ರು ಬಂದ ನಂತರ ನಾವು ಲೊಕೇಶನ್ ಹಂಟೆಲ್ಲ ಹೋಗಿ ಲೊಕೇಶನ್ ಫೈನಲ್ ಮಾಡಿ ಫ್ರೀಸ್ ಮಾಡಿ ಆಮೇಲೆ ಲೊಕೇಶನಲ್ಲಿ ನಾವು ಸೆಟ್ಗಳನ್ನು ಹಾಕಿ ಮತ್ತೆ ಶೂಟ್ ಹೋಗಿರೋ. ಈಗ ನೀವು ಸಿನಿಮಾದಲ್ಲಿ ಮುಟ್ಟಿರುವಂಥ ಒಂದೆರಡು ಬ್ಯೂಟಿಫುಲ್ ವಿಷಯಗಳು ಅಂತ ಹೇಳಿದ್ರೆ ಒಂದು ಕಂಬಳ ಮತ್ತೊಂದು ದೈವಾರಾಧನೆ. ಈ ಎರಡು ವಿಚಾರಕ್ಕೆ ರಿಷಬ್ ಹಾಗೂ ತಂಡದವರು ಎಷ್ಟು ಡೆಪ್ತ್ ಆಗಿ ಹೋಗಿ ಅದರ ಬಗ್ಗೆ ತಿಳ್ಕೊಂಡು ಈ ಸಿನಿಮಾದಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಅವರು ಸಿಕ್ಕಾಪಟ್ಟೆ ಡೆಡಿಕೇಟ್ ಆಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕಂಬಳ ಅನ್ನೋದು ಅವರಿಗೆ ಎರಡು ಕೂಡ, ಅಂದರೆ ಕಂಬಳ ಮತ್ತು ಕೋಲ ಅವರು ತುಂಬ ಮನಸ್ಸಿನಿಂದ ಇಷ್ಟಪಡುವಂತಹ ಎರಡು ವಿಷಯಗಳು. ಅವರಿಗೆ ಈ ವಿಷಯ ಅವರ ಮುಖಾಂತರ ಜಗತ್ತಿಗೆ ತೋರಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋದೇ ಅವರಿಗೊಂದು ಭಯಂಕರ, ಅಂದರೆ ತುಂಬ ಹೆಮ್ಮೆ ಇರುವಂಥ ಒಂದು ವಿಷಯ. ಇದು ಆ್ಯಕ್ಚುಲಿ ವಿಷಯ ಅವರಿಗೆ. ಯಾಕಂತ ಹೇಳಿದರೆ ಅವ್ರ ಮುಖಾಂತರ ಏನೋ ಒಂದು ಇದನ್ನು ನಾನು ಜಗತ್ತಿಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ಕಂಬಳನೂ ಹಾಗೆ, ಸುಮ್ಮನೆ ಹೋಗಿ ನಾವು ಅಲ್ಲಿ ಅದನ್ನು ಕೋಣ ಓಡಿಸ್ತೀವಿ ಅಂತ ಹೇಳಿದರೆ ಸಾಧ್ಯ ಇಲ್ಲ ಯಾರಿಂದಲೂ. ಯಾಕಂತ ಹೇಳಿದರೆ ಆ ಕೋಣ ಓಡಿಸೋರು ಎಷ್ಟು ಡೆಡಿಕೇಟ್ ಆಗಿರ್ತಾರೆ, ಎಷ್ಟು ಕಮಿಟ್ಮೆಂಟಲ್ಲಿ ಇರ್ತಾರೆ, ಅವ್ರಿಗೆ ಎಷ್ಟು ಟ್ರೈನಿಂಗ್ ಆಗಿರುತ್ತೆ, ಆ ಕೋಣ ಮತ್ತು ಅವರ ಮಧ್ಯೆ ಇರುವಂಥ ಸಂಬಂಧಗಳೇನು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅಂದರೆ ಅವರು ಅಷ್ಟು ಅದನ್ನು ಅವರ ಜೀವನವೇ ಅದಾಗಿರುತ್ತೆ. ಸೊ ಒಬ್ಬ ಸಿನಿಮಾ ಮಾಡೋನು ಹೋಗಿ ನಾನು ಕೋಣ ಓಡಿಸ್ತೇನೆ ಅಂತ ಹೇಳಿದರೆ ಅದು ಸಾಧ್ಯ ಇರೋದಂಥ ವಿಷಯ. ಆದರೆ ಇವರು ಅದಕ್ಕೋಸ್ಕರ ಆ ವಿಷಯ ಎಲ್ಲ ಅವ್ರಿಗೆ ಮುಂಚೆನೇ ಗೊತ್ತಿರೋದ್ರಿಂದ ಅವರು ತುಂಬ ದಿವಸಗಳ ಟ್ರೈನಿಂಗ್ ತಗೊಳ್ತಾರೆ. ಅಂದರೆ ಈಗ ಕೋಣ ರಿಷಬ್ ಸರೇ ಓಡಿಸಿರೋದು, ಅದು ಹಲಗೆ ಮೇಲೆ ಕಾಲಿಟ್ಟು ಓಡಿಸುವಂಥ ಯಾವುದೇ ಡೂಪು ಇದು ಹಾಕಿಲ್ಲ. ಇಲ್ಲ, ಯಾವುದೇ ಡೂಪ್ ಇಲ್ಲ. ಒರಿಜಿನಲ್ ರಿಷಬ್ ಶೆಟ್ಟಿ ಅವರೇ ಈ ಕೋಣವನ್ನು ಓಡಿಸಿರೋದು. ಸೊ ಯಾವುದೇ ಡೂಪ್, ಅವರು ಮಾಡಿರೋ ಯಾವ ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ರಿಷಬ್ ಶೆಟ್ಟಿ ಅವರು ಡೂಪ್ ಹಾಕಲಿಲ್ಲ ಈ ಸಿನಿಮಾದಲ್ಲಿ. ವೈಯಕ್ತಿಕವಾಗಿ ಅವರೇ ಮಾಡಿರೋವಂಥ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಮತ್ತು ಈವನ್ ಕಂಬಳ ಓಡಿಸಿರೋದು ಅವರೇ, ವೈಯಕ್ತಿಕವಾಗಿ ಅವರೇ ಓಡಿಸಿರೋದು. ಅವರು ತುಂಬ ಟ್ರೈನ್ ಆಗಿದ್ದಾರೆ ಅದಕ್ಕೆ. ಅಂದರೆ ಒಂದು ಆ್ಯಕ್ಚುಲಿ ಭಟ್ರೊಬ್ಬರು ಅವರ ಕೋಣಗಳ ಜೊತೆಗೆ ಪ್ರತಿ ವಾರ ಅವರು ಅಲ್ಲಿ ಟ್ರೈನ್ ಆಗ್ತಾಯಿದ್ರು. ಪ್ರತಿ ದಿವಸ ಕೈಕಾಲಲ್ಲಿ ಗಾಯ ಮಾಡ್ಕೊಂಡು ಬರ್ತಾಯಿದ್ರು. ಹಿಂದೆ ನಾವು ಸ್ಕ್ರಿಪ್ಟ್ ಬರೀತಿರ್ಬೇಕಾದ್ರೆ ಅವರು ಟ್ರೈನಿಂಗ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಟ್ರೈನಿಂಗ್ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಅವ್ರು ಫಿಸಿಕಲಿ ಫಿಟ್ ಆಗಿರ್ಬೇಕು. ಯಾಕಂತ ಹೇಳಿದರೆ ಒಬ್ಬ ಸಾಧಾರಣ ವ್ಯಕ್ತಿಗೆ ಹೋಗಿ ಟ್ರೈನ್ ಮಾಡುವಂಥದ್ದು ವಿಷಯನೂ ಅಲ್ಲ. ಯಾಕಂತ ಹೇಳಿದರೆ ಕೈಕಾಲೆಲ್ಲ ಮಸಲ್ ಟೈರು, ಲಿಗಮೆಂಟ್ ಟೈರು ಎಲ್ಲ ನಡೆಯುತ್ತೆ ಅದರಲ್ಲಿ. ಸೊ ಅವರು ಅದಕ್ಕಿಂತ ಮುಂಚೆನೇ ಅವರ ಬಾಡಿನ
ಫಿಟ್ ಮಾಡೋಕ್ಕೋಸ್ಕರ ಮೂವಾಯಿ ತಾಯಿ ಮತ್ತು ಫಿಸಿಕಲ್ ಟ್ರೈನಿಂಗ್ ಒಬ್ಬರನ್ನು ಫಿಸಿಕಲ್ ಟ್ರೈನರ್ ಕರೆಸಿ ಅವನಿಂದ ಮೂವಾಯಿ ತಾಯಿ ಫಿಸಿಕಲ್ ಟ್ರೈನಿಂಗ್ ಎಲ್ಲವನ್ನು ಪ್ರತಿದಿನ ಸಂಜೆ 2 hours ಬೆಳಿಗ್ಗೆ 2 hours ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದರ ಮಧ್ಯದಲ್ಲಿ ಸ್ಕ್ರಿಪ್ಟ್ ಬರಿತಾ ಇದ್ರು, ಅದರ ಮಧ್ಯದಲ್ಲಿ ಹೋಗಿ ಅವರು ಕಂಬಳ ಕ್ರೀಡೆಗೆ ಟ್ರೈನಿಂಗ್ ತಗೊಳ್ತಾ ಇದ್ರು. ಸೊ ಆಮೇಲೆ ಅಷ್ಟು ಟ್ರೈನಿಂಗ್ ತಗೊಂಡಾದ ಮೇಲೆ ಅವರು ಆ ದಿವಸ ಶೂಟ್ ದಿವಸ ಅವರು ಅದನ್ನು ಪರ್ಫಾರ್ಮ್ ಮಾಡಿರೋದು. ಸೊ ಇದು ಅವರ ಕಂಬಳದ ಬಗ್ಗೆ ಅವರಿಗಿರುವ ವೈಯಕ್ತಿಕ ಪ್ರೀತಿ. ಕೋಲ ಅದರ ಬಗ್ಗೆ ನಾನು ಹೇಳುವಂಥ ಯೋಗ್ಯತೆ ನನಗೆ ಇಲ್ಲ. ಯಾಕಂತ ಹೇಳಿದರೆ ಎಂಟೈರ್ ಟೀಮ್, ರಿಷಬ್ ಸರಿಂದ ಹಿಡ್ಕೊಂಡು ಎಂಟೈರ್ ಟೀಮ್ ಏನು ಇದೆ, ಕೋಲ ಅನ್ನೋದು ನಮ್ಮ ಕರಾವಳಿಯ ಎಷ್ಟು ಒಂದು ಡಿವೈನ್ ವಿಷಯ ಅಂತ ಹೇಳಿದರೆ ಅದನ್ನು ನಾವು ಫೀಲ್ ಮಾಡಬೇಕಷ್ಟೇ. ಯಾಕಂತ ಹೇಳಿದರೆ ಅದನ್ನು ಒಂದು ಸ್ಕ್ರೀನಲ್ಲಿ ತರಬೇಕಂತಾದರೆ ನಾವು ಅಷ್ಟೇ ಅದಕ್ಕೆ ಪವಿತ್ರತೆಯನ್ನು ಮೇಂಟೈನ್ ಮಾಡಬೇಕು. ಅದನ್ನು ನಾವು ಎಲ್ಲರೂ ರಿಷಬ್ ಸರ್ ಒಂದು ಗೈಡೆನ್ಸ್ ಮೇಲೆ ನಾವೆಲ್ಲರೂ ಕೂಡ ಇಡೀ ಟೀಮ್, ಅಂದರೆ ನಾವು ಕೋಲ ಶೂಟ್ ಆಗೋ ಒಂದು 25 ದಿವಸ ಮುಂಚೆನೇ ಎಲ್ಲರೂ ನಾನ್ ವೆಜ್ ಬಿಟ್ಟಿದ್ದಾರೆ. ಫುಲ್ ಟೀಮ್ ನಾನ್ ವೆಜ್ ಬಿಟ್ಟಿದೆ, ಅಂದರೆ ಕಂಪ್ಲೀಟ್ ಟೀಮ್ ವೆಜಿಟೇರಿಯನ್ಸ್. ಆಮೇಲೆ ರಿಷಬ್ ಸರ್ ಸೇಮ್ ಟೈಮಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ನಾವು ಶೂಟ್ ಮಾಡ್ತಿದ್ವಾ ನಮ್ಮ ಊರು, ಅಂದರೆ ಅಲ್ಲಿ ನಾವು ದೈವಸ್ಥಾನವನ್ನು ಕಟ್ಟಿದ್ವಿ ನಾವು. ಸೊ ಆ ದೇವಸ್ಥಾನ ಇರುವ ಜಾಗವೇ ನಾವು ಮೇಜರಾಗಿ ಶೂಟ್ ಮಾಡಿರೋದು. ಅಂದರೆ ಆ ಊರಲ್ಲಿ ಒಂದು ದೇವಸ್ಥಾನವೂ ಇರುತ್ತೆ. ಸೊ ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ನಾನ್ ವೆಜ್ ಅಲೌಡ್ ಇಲ್ಲ ಅಲ್ಲಿ. ಸೆಟ್ ಒಳಗಡೆ ನಾನ್ ವೆಜ್ ಪ್ರತಿ ದಿವಸ ವೆಜ್. ಅದಕ್ಕಿಂತ ಮುಂಚೆ ಬೇಕಾದ್ರೆ ನಾವು ಬೇರೆ ಬೇರೆ ಕಡೆ ಶೂಟ್ ಮಾಡಿದ್ವಿ, ಪಾರಿ ಮೇಲೆ ಎಲ್ಲ ಶೂಟ್ ಮಾಡಿದ್ವಿ, ಫಾರೆಸ್ಟಲ್ಲಿ ಶೂಟ್ ಮಾಡಿದ್ವಿ, ಅಲ್ಲಿ ನಾನ್ ವೆಜ್ ಇತ್ತು. ಅದು ಯಾವಾಗ ಈ ಸೆಟ್ಟಿಗೆ ಬಂದ್ವಾ ನಾನ್ ವೆಜ್ ಕಂಪ್ಲೀಟ್ ನಿಂತಿದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನ ಇತ್ತು. ಸೊ ನಾನ್ ವೆಜ್ ಕಂಪ್ಲೀಟ್ ಸ್ಟಾಪ್ ಮಾಡಿ ನಾವು ವೆಜ್ಜಲ್ಲೇ ಇದ್ವಿ. ಆಮೇಲೆ ಯಾವಾಗ ಕೋಲ ಹಾಕ್ಬೇಕಂತಿತ್ತ, ಕೋಲದ್ದು ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಂತಿತ್ತ, ಆವಾಗ ಎಲ್ಲರೂ ಕೂಡ ನಾನ್ ವೆಜ್ಜನ್ನು ಬಿಟ್ಟು ಪ್ರತಿಯೊಬ್ಬರು ತುಂಬ ಪವಿತ್ರತೆಯಿಂದ ವೆಜ್ಜಲ್ಲೇ ಇದ್ದರು. ಆಮೇಲೆ ನಾವು ಆ ಅಂಗಳ ಏನಿದೆ, ದೈವಸ್ಥಾನದ ಅಂಗಳ ಏನಿದೆ, ದೊಡ್ಡ ಅಂಗಳ ಇದೆ. ಆ್ಯಕ್ಚುಲಿ ದೇವಸ್ಥಾನ ಅಲ್ಲಿದ್ರೆ ಒಂದು ದೊಡ್ಡ ಅಂಗಳ ಅದು ಆಯ್ತಾ. ಅದರೊಳಗೆ ಯಾರು ಚಪ್ಪಲಿ ಕೂಡ ಹಾಕ್ತಿರ್ಲಿಲ್ಲ, ಅಂಗಳದೊಳಗನೆ ಚಪ್ಪಲಿ ಕೂಡ ಹಾಕ್ತಿರ್ಲಿಲ್ಲ. ಇಟ್ ವಾಸ್ ಅ ಸೆಟ್. ಆದರೂ ನಾವು ಎಲ್ಲರೂ ಅಂದರೆ ರಿಷಬ್ ಸರಿಂದ ಬಂದಿರೋ ಇನ್ಪುಟ್ ಪ್ರಕಾರ ನಾವು ಅದನ್ನು ನಮ್ಮ ದೇವಸ್ಥಾನವಂತಲೇ ನಾವು ತಿಳ್ಕೊಂಡಿದ್ದು. ಅದಕ್ಕೋಸ್ಕರ ಒಬ್ಬರು ಚಪ್ಪಲಿ ಕೂಡ ಹಾಕದೆ ನಾವು ಚಪ್ಪಲಿ ಎಲ್ಲ ಹೊರಗೇನೆ ಬಿಟ್ಟು ನಾವು ಶೂಟ್ ಮಾಡ್ತಿದ್ದಿದ್ದು ಅಲ್ಲಿ. ಸೊ ಅದಕ್ಕೋಸ್ಕರ ನನಗನ್ಸುತ್ತೆ ಅಷ್ಟು ಒಂದು ಡಿವೈನಿಟಿ ಮೇಂಟೈನ್ ಮಾಡಿರೋದ್ರಿಂದ ತಂಡದ ಪ್ರತಿಯೊಬ್ಬರು ಅಷ್ಟು ಒಂದು ಡಿವೈನಿಟಿ, ಅಷ್ಟೊಂದು ಪವಿತ್ರವಾಗಿದ್ದಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಇವತ್ತು ನಮಗೆ ಆ ಒಂದು ಸ್ಪಿರಿಟ್ ಏನಲ್ಲಿ ಕಾಣಿಸ್ತಾ ಇದೆಯಾ, ಪಾಸಿಟಿವ್ ವೈಬ್ರೇಷನ್ಗಳಲ್ಲಿ ಆ ಸಿನಿಮಾದಲ್ಲಿ ಏನು ಕಾಣಿಸ್ತಾ ಇದೆಯಾ, ಅದು ಅದರಿಂದ ಬಂದಿರೋದಂತ ಅನ್ನಿಸ್ತಾ ಇದೆ. ಸೊ ರಿಷಬ್ ಸರ್ ಆ ಎರಡಕ್ಕೂ ತುಂಬ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು, ಅದು ಎಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ನಮ್ಗೆ ಅವರಿಗೆ ಗೊತ್ತಿರೋದ್ರಿಂದ ಅವರದ್ದು ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಇಡೀ ಟೀಮನ್ನು ಅದಕ್ಕೆ ಲೀಡ್ ಮಾಡಿದ್ದಾರೆ. ಸೊ ಈ ಸಿನಿಮಾದ ಹೀರೋಯಿನ್ ಹುಡುಕಾಟ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದೆ ಅಂತ ಕೇಳಿದ್ವಿ. ಆ ಪ್ರೊಸೆಸ್ ಬಗ್ಗೆ ಏನಾದರೂ ಹೇಳ್ಬೋದು? ಸಪ್ತಮಿ ಗೌಡ ಅವರದ್ದು ಚಾಯ್ಸ್ ಹೇಗಾಯಿತು, ಅಥವಾ ಅವರಿಗಿಂತ ಮೊದಲು ಬೇರೆ ಯಾರನ್ನಾದರೂ ಚಾಯ್ಸ್ ಮಾಡಿದ್ರಾ? ಚಾಯ್ಸ್ ಅಂದರೆ ಈ ಲೀಲಾ ಅನ್ನೋ ಕ್ಯಾರೆಕ್ಟ್ರು ಬೇಸಿಕಲಿ ಈ ಸಿನಿಮಾದಲ್ಲಿ ಶೀಸ್ ಅ ಫಾರೆಸ್ಟ್ ಗಾರ್ಡ್ ಅಂತ ಹೇಳಿದರೆ ನಮಗೆ ಫಿಸಿಕಲಿ ಅವರು ಫಿಟ್ ಆಗಿರಬೇಕು, ಒಂದು ಅಥ್ಲೀಟ್ ಬಾಡಿ ಇರಬೇಕು ಅವರಿಗೆ, ಸೇಮ್ ಟೈಮ್ ಒಂದು ಹಳ್ಳಿ ಹುಡುಗಿ ಥರನೂ ಕಾಣಿಸ್ತಾ ಇರಬೇಕು. ಇಷ್ಟೆಲ್ಲ ಕ್ರೈಟೀರಿಯಾಸ್ ಇರುತ್ತೆ ಆ ಕ್ಯಾರೆಕ್ಟರ್ಗಳಿಗೆ. ಸೊ ನಮ್ಮ ತಲೆಯಲ್ಲಿ ತುಂಬ ಜನರನ್ನು ನಾವು ಯೋಚನೆ ಮಾಡಿದ್ವಿ ಆ ಟೈಮಲ್ಲಿ. ಒಂದೂವರೆ ತಿಂಗಳು ಟೈಮ್ ಮಂಗಳೂರಲ್ಲಿ ಕೂತು ವರ್ಕ್ಶಾಪ್ ತೊಗೊಳಕ್ಕೆ ಯಾವುದೇ ಒಂದು ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರಿಗೂ ಕಷ್ಟನೇ. ಸಪ್ತಮಿ ಗೌಡನ ಸೆಲೆಕ್ಟ್ ಮಾಡಿರೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಆಯ್ತು ಅಂತ ಹೇಳಿದ್ರೆ, ಪ್ರತಿ ದಿವಸ ನಾವು ಹೇಳಿದ ಟೈಮ್ಗಿಂತ ಮುಂಚೆ ಬಂದು ಕೂತು ನಮಗೋಸ್ಕರ ಕಾಯೋರು.